ಮುಖ್ಯಮಂತ್ರಿ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತಿರುವ ಸುಜ್ಲಾನ್ ಕಂಪನಿಗೆ ಏಕಾಏಕಿ ಬೀಗ ಮುದ್ರೆ ಹಾಕಿದ್ದರಿಂದ ಆಕ್ರೋಶಗೊಂಡ ಕಾರ್ಮಿಕರು ಕಂಪನಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಂಡಿದ್ದರ ಪರಿಣಾಮ ಉಡುಪಿ ಜಿಲ್ಲಾಧಿಕಾರಿ ಸಹಿತ ವರಿಷ್ಠಾಧಿಕಾರಿ ಮಧ್ಯಸ್ಥಿಕೆಯಲ್ಲಿ ನಡೆದ ಸಭೆಯಲ್ಲಿ ಪುಣೆಯಿಂದ ಆಗಮಿಸಿದ ಕಂಪನಿಯ ಮುಖ್ಯಸ್ಥ ವಿಜಯ್ ಅತ್ನಾಣಿ ಸೋಮವಾರದವರೆಗೆ ಗಡುವು ನೀಡುವ ಮೂಲಕ ಪ್ರತಿಭಟನೆಗೆ ಕೊಂಚ ವಿರಾಮ ದೊರಕಿದೆ. ಪ್ರತಿಭಟನೆ ಮೂರನೇ ದಿನವೂ ಮುಂಜಾನೆಯಿಂದಲೇ ಆರಂಭಗೊಂಡಿದ್ದು ಇಂಟೆಕ್ ಸಂಘಟನೆಯ ಪ್ರಮುಖರು ಸಹಿತ ಕಾಂಗ್ರೆಸ್ ಮುಖಂಡರು ಈ ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಡಿಸಿ, ಎಸ್ಪಿ ಹಾಗೂ ಕಾರ್ಮಿಕ ಇಲಾಖೆಯ ಪ್ರಮುಖರು ಮತ್ತು ಕಂಪನಿಯ ಮುಖ್ಯಸ್ಥ ವಿಜಯ್ ಅತ್ನಾಣಿಯವರೊಂದಿಗೆ ಸಂಘಟನಾ ಮುಖಂಡರು ದೀರ್ಘ ಮಾತುಕತೆ ನಡೆಸಿದ್ದಾರೆ. ಆ ಬಳಿಕ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಉಡುಪಿ ಡಿಸಿ ಪ್ರಿಯಾಂಕಾ ಮೇರಿ ವಿಜಯ ಅತ್ನಾಣಿ ನೀಡಿದ ಭರವಸೆಯ ಬಗ್ಗೆ ವಿವರ ನೀಡಿದ್ದಾರೆ. ಕಂಪನಿಯ ಕಾರ್ಮಿಕರೊಳಗಿನ ಭಿನ್ನಾಭಿಪ್ರಾಯ, ಕರ್ತವ್ಯದಲ್ಲಿ ಕಾಳಜಿ ಇದರ ಬಗ್ಗೆ ಕಾರ್ಮಿಕರು ಎಚ್ಚರ ವಹಿಸಿದಲ್ಲಿ ಕಂಪನಿ ಮತ್ತೆ ಆರಂಭಗೊಳ್ಳಲಿದೆ. ಕಂಪನಿಯ ಲುಕ್ಔಟ್ ತೆರವಿನ ಬಗ್ಗೆ ಪೂನಾದಲ್ಲಿ ನಮ್ಮ ಸಂಸ್ಥೆ ನಿರ್ದೇಶಕರುಗಳಲ್ಲಿ ಚರ್ಚಿಸಿ ಮುಂದಿನ ಸೋಮವಾರ ಮಾಹಿತಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಮತ್ತು ಮಿಸ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಜನರಲ್ ಮ್ಯಾನೇಜರ್ ಪ್ರಾಜೆಕ್ಟ್ಸ್ ಇಬ್ಬರು ಬಂದಿದ್ದರು. ಮತ್ತು ಲೇಬರ್ ಕಾರ್ಮಿಕ ಮುಖಂಡರು ಇದ್ದರು, ಕಾರ್ಮಿಕರ ರೆಪ್ರೆಸೆಂಟೇಟಿವ್ಸ್ ಇದ್ದರು. ಸೊ ನಾನು SP ಇದ್ದೆ. ಸೊ ದೀರ್ಘಕಾಲ ಚರ್ಚೆ ನಡೆಯಿತು. ಇಬ್ಬರು ಕಡೆ ವಾದಗಳು ಪ್ರತಿವಾದಗಳು ಎಲ್ಲ ನಾವು ಆಲಿಸಿದ್ದೀವಿ. ಅವರ ಚರ್ಚೆ ಮುಕ್ತವಾಗಿ ಚರ್ಚೆ ಆಯಿತು. ಓಪನ್ ಡಿಸ್ಕಷನ್ ಹ್ಯಾಪನ್. ಸೊ ಅದರಲ್ಲಿ ಈಗ ನಮ್ಮ ಎಲ್ಲ ಕಂಪನಿ ಅವರದ್ದು ಪರ್ಸ್ಪೆಕ್ಟಿವ್ ಅಂದರೆ ತುಂಬ ಟೈಮಿಂದ ಇಲ್ಲಿ ಪ್ರೊಡಕ್ಷನ್ ಲಾ ಇದೆ. ಸೊ ಅವರಿಗೆ ಮತ್ತೊಂದು ಕೊನೆಯ ಮೊಮೆಂಟ್ ಬರುವಾಗ ಅವರಿಗೆ ಒಂದು ಟಫ್ ಡಿಸಿಷನ್ ತೊಗೊಳ್ಳೇಬೇಕಾಗ್ತದೆ. ಇಲ್ಲಾಂದರೆ ಯಾವುದೇ ಕಂಪನಿ ಆದರೂ ಈ ಒಂದು ಪೊಸಿಷನಲ್ಲಿ ಆ ಡಿಸಿಷನ್ ತೊಗೊಳ್ತಾ ಇದ್ರು. ಬಟ್ ಕಾರ್ಮಿಕರಿಗೆ ಅವರಿಗೆ ಆಗುವಂಥ ರೀತಿಯಲ್ಲಿ ಅವರು ಮಾಡ್ತಾ ಇದ್ರು. ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು ಮಾಡುವಾಗ, ಅದನ್ನು ಸೂಕ್ತ ರೀತಿಯಲ್ಲಿ ಸ್ಪಂದನೆ ಆಗಲಿಲ್ಲ ಅಂತ ಕಾರ್ಮಿಕರದ್ದು ವಾದ ಇತ್ತು. ಸೊ ಎಲ್ಲದಕ್ಕೂ ಒಂದೊಂದು ಎರಡು ಸೈಡು ಹೇಳ್ಬೋದು ನಾವು. ಎಲ್ಲರಿಗೂ 100% ಸರಿ ಅಥವಾ 100% ತಪ್ಪಂತ ನಾವು ಹೇಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ಸೋಮವಾರದವರೆಗೆ ಪ್ರತಿಭಟನೆಗೆ ವಿರಾಮ ನೀಡುವಂತೆ ಪ್ರತಿಭಟನಾಕಾರರಲ್ಲಿ ಜಿಲ್ಲಾಧಿಕಾರಿ ವಿನಂತಿಸಿದ ಮೇರೆಗೆ ಪ್ರತಿಭಟನೆಗೆ ವಿರಾಮ ನೀಡಲಾಯಿತು. ಹೊಡೆದಾಟ ಮಾಡಂಗಿಲ್ಲ, ಅಷ್ಟೇ ಸಿಂಪಲ್. ಸೋಮವಾರ ಅವರು ಮಾಹಿತಿ ಕೊಡ್ತಾರೆ, ನಿಮ್ಗೆ ಮುಂದಿನ ವಾರದಲ್ಲಿ ಹೇಳ್ತಾರೆ. ಸೋಮವಾರ ಅಂದರೆ ಮಂಗಳವಾರ ಅದನ್ನು ಗೇಟ್ ಓಪನ್ ಮಾಡ್ತಾರೆ ಅಂತಲ್ಲ, ಹೇಳ್ತಲ್ಲ. ಸೋಮವಾರ ಅವರು ಹೇಳ್ತಾರೆ ಯಾವ ಥರ ನಾವು ಈ ಕಂಪನಿನ ಮುನ್ನಡೆಸ್ಬೇಕಾದ್ರೆ ಈ ಬಗ್ಗೆ ಮಾತನಾಡಿದ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಇಂಟೆಕ್ ಅಧ್ಯಕ್ಷ ಗಣೇಶ್ ಕೋಟ್ಯಾನ್, ಜಿಲ್ಲಾಧಿಕಾರಿಗಳು ಹೇಳಿದ ಮಾತಿನಂತೆ ಪ್ರತಿಭಟನೆಯನ್ನ ಮುಂದಿನ ಸೋಮವಾರದವರೆಗೆ ಸ್ಥಗಿತಗೊಳಿಸಲಾಗಿದೆ. ರಜೆ ಸಂಬಳವನ್ನ ನೀಡುವ ಭರವಸೆ ನೀಡಿದ್ದಾರೆ. ಸೋಮವಾರ ಕಂಪನಿಯಿಂದ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗದಿದ್ದಲ್ಲಿ ಮತ್ತೆ ಉಗ್ರ ರೀತಿಯಲ್ಲಿ ಹೋರಾಟ ಮುಂದುವರಿಸಲಿದ್ದೇವೆ ಎಂದರು. ಸುಜ್ಲಾನ್ ಕಂಪನಿ ಅಶೋಕ್ ಶೆಟ್ಟಿ ಅವರ ಜೊತೆ ಮಾತುಕತೆ ಆಯಿತು. ಲೇಬರ್ ಆಫೀಸರ್ಸ್ ಎಲ್ಲ ಬೇರೆ ಬೇರೆಯವರೆಲ್ಲ ತುಂಬ ಜನ ಇದ್ದರು. ನಾವು ಕಾರ್ಮಿಕ ಮುಖಂಡರ ಜೊತೆ ಎಲ್ಲ ಮಾತುಕತೆಗಳಾಯಿತು. ಅದರಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಅವರ ಕಂಪನಿ ಬಹಳ ಲಾಸಲ್ಲಿದೆ, ಆ ಥರ ಎಲ್ಲ ತುಂಬ ಕಾರಣಗಳನ್ನು ಕೊಟ್ಟರು. ಲಾಕೌಟ್ ಅಂದ ತಕ್ಷಣ ನಾವು ಕಂಪನಿ ಬಂದ್ ಮಾಡೋದಿಲ್ಲ, ಕಂಪನಿ ಮುಚ್ಚೋದಿಲ್ಲ. ಕಂಪನಿಯ ನಿಧಾನವಾಗಿ ನಾವು ಲೇಬರ್ಸ್ಗಳಿಗೆ, ಅವ್ರ ಕಾರ್ಮಿಕರಿಗೆ ನಾವು ಕೆಲವೊಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಅವರಿಗೆ ಟಾರ್ಗೆಟ್ ಕೊಟ್ಟು ನಾವು ಅದನ್ನು ಅವರ ಒಂದು ಏನಾದರೂ ಪ್ರೊಡಕ್ಷನ್ ಲಿಮಿಟ್ ಜಾಸ್ತಿ ಮಾಡಿಕೊಂಡು ಕಂಪನಿ ಓಪನ್ ಮಾಡ್ತೇವೆ, ಸೋಮವಾರದವರೆಗೆ ನನಗೆ ಟೈಮ್ ಕೊಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಸೋಮವಾರ ತನಕ ನಾವು ನಮ್ಮ ಮುಷ್ಕರವನ್ನು ಹಿಂದಕ್ಕೆ ತೆಗಿತಾ ಇದ್ದೇವೆ. ಸೋಮವಾರ ದಿನ ಇಲ್ಲಿ ಮತ್ತೆ ಅವರು ಬರ್ತಾರೆ. ಇಲ್ಲಿ ಮೀಟಿಂಗ್ ಆದ ತಕ್ಷಣ ನಾವು ನಮ್ಮ ಮುಂದಿನ ಕಾರ್ಯಕ್ರಮ ಏನಂತ ಮುಂದಿನ ಮುಷ್ಕರವನ್ನು ನಾವು ಹೇಳ್ತೇವೆ. ಲಾಕೌಟ್ ಮಾಡಲಾದ ಸುಜ್ಲಾನ್ ಕಂಪನಿ ಮತ್ತೆ ಪುನರಾರಂಭಗೊಳ್ಳುವ ಸಾಧ್ಯತೆ ಕಡಿಮೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಕಾರಣ ಕಂಪನಿಯ ಮುಖ್ಯಸ್ಥರಾದ ವಿಜಯ್ ಅತ್ನಾಣಿ ಕಂಪನಿಯ ಎಲ್ಲಾ ವಿಚಾರಗಳನ್ನ ತಿಳಿದೇ ಬಂದವರಾಗಿದ್ದು, ಕಂಪನಿಯ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮೈನಸ್ ಮಾತನಾಡಿದ್ದು ಮಾತ್ರವಲ್ಲ, ದೂರ ಪ್ರಯಾಣ ನಡೆಸಿ ಬಂದ ಮುಖ್ಯಸ್ಥರೋರ್ವರು ಸಂಬಂಧಪಟ್ಟವರಲ್ಲಿ ಚರ್ಚಿಸಿಯೇ ಬರಬೇಕಾಗಿದ್ರು ಮತ್ತೆ ನಿರ್ದೇಶಕರಲ್ಲಿ ಚರ್ಚಿಸಿ ತಿಳಿಸುತ್ತೇನೆ ಎನ್ನುವ ಈ ಅಧಿಕಾರಿಯ ಆಲೋಚನೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುತ್ತಿದೆ ಎನ್ನುವ ಸಂಶಯ ಜನರನ್ನ ಕಾಡುತ್ತಿದೆ. ಮತ್ತೊಂದು ಮೂಲದ ಪ್ರಕಾರ ಹೊರ ರಾಜ್ಯದ ಕಾರ್ಮಿಕರೇ ಅಧಿಕವಾಗಿರುವ ಈ ಕಂಪನಿಯಲ್ಲಿ 4 ದಿನ ರಜೆ ಇದ್ರೂ ಅವರು ಮರಳಿ ತಮ್ಮ ಊರಿಗೆ ತೆರಳಿದ್ರೆ ಮರಳಿ ಬರುವವರು ವಿರಳವಾಗಬಹುದೆಂಬ ದುರಾಲೋಚನೆ ಕಂಪನಿಯದ್ದಾಗಿರಬಹುದೆಂಬ ಸಂಶಯ ಹುಟ್ಟುಹಾಕಿದೆ. But the fact is, they are our boys. They have to see reason. They have to bring discipline. We have not closed down the unit.
and all news that illegal lockout, 14 days notice is given. On 14th we have declared, 29th lockout is going to be implemented. To prevent any untoward incident, we gave 15 days period, suspension of operation where they will get their salary. It's a notice period, salary is given. So Suzlon will never do anything which is illegal, everything is lawful. And when workers have this kind of attitude, management had to take a tough call. And industry times are tough. They have to now, we will enter into negotiations with them and see, they have to see management's perspective. Now wind industry, where it is heading, everybody has to tighten the belt, increase the productive efficiencies. ಸಭೆಯ ಸಂದರ್ಭ ನಮ್ಮಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿದೆ, ನಾವು ಒಂದಾಗಿದ್ದೇವೆ ಎಂಬುದಾಗಿ ಹೇಳಿದರಾದರೂ ಸಭೆ ಮುಗಿದು ಹೊರಬಂದು ಎಸ್ಪಿಡಿಸಿಯವರು ತೆರಳುತ್ತಿದ್ದಂತೆ ಕಾರ್ಮಿಕರೊಳಗಿನ ಎರಡು ಗುಂಪಿನ ಮಧ್ಯೆ ವಾಗ್ವಾದ ನಡೆದಿರುವುದು ಕಾರ್ಮಿಕರೊಳಗೆ ಎಲ್ಲವೂ ಸರಿಯಾಗಿಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತಿತ್ತು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.